ಹಾಯ್, ನಮಸ್ತೆ ಎಲ್ಲರಿಗೂ. ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಕೊಡ್ಲಿಕ್ಕಿದ್ದೇನೆ. ಎಂತ ಅಂದರೆ, ನಮ್ಮ ಬಿಗ್ ಬಾಸ್ನ ಫಸ್ಟ್ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಅವರು ನಾಳೆ ಪಡುಬಿದ್ರೆಗೆ ಬರಲಿಕ್ಕಿದ್ದಾರೆ. ವೋಟ್ ಹಾಕಿ ಪ್ರೀತಿ ಪ್ರೋತ್ಸಾಹ ಕೊಟ್ಟು ನಿಮ್ಮೆಲ್ಲರನ್ನು ಕೂಡ ಮಾತಾಡಿಸ್ಲಿಕ್ಕೆ ಅಂತ ನಾಳೆ ಒಂದು ಚಿಕ್ಕ ನಾವು ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೇವೆ. ಸೊ ಆ ಪ್ರೋಗ್ರಾಮಿಗೆ ಎಲ್ಲರೂ ಕೂಡ ಬರಬೇಕು. ನಾಳೆ 21ನೇ ತಾರೀಕು ಸರಿಸುಮಾರು ಸಂಜೆ 4 ಗಂಟೆ ಹೊತ್ತಿಗೆ ಹೆಜಮಾಡಿ ಟೋಲ್ಗೇಟಿಂದ ಹಿಡಿದು ನಮ್ಮ ಪಡುಬಿದ್ರೆ ಪೇಟೆಯ ಕಾರ್ಕಳ ಜಂಕ್ಷನ್ ಇದೆಯಲ್ವಾ, ಅಲ್ಲಿ ತನಕ ಒಂದು ರ್ಯಾಲಿ ಇದೆ. ಸೊ ಆ ರ್ಯಾಲಿ ಮುಗಿಸಿ ಸಂಜೆ ಒಂದು 7 ಗಂಟೆ ಹೊತ್ತಿಗೆ ಅವರು ಬೇಂಗ್ರೆ ಎಂಡ್ ಪಾಯಿಂಟ್ ಅಲ್ಲಿರುವ ಅಜ್ಜಿ ಮನೆಗೆ ಬರ್ತಾರೆ. ಸೊ ಅಲ್ಲಿ ಸ್ವಲ್ಪ ನಿಮ್ಮೆಲ್ಲರ ಬಗ್ಗೆಯೂ ಬಿಗ್ ಬಾಸ್ ಬಗ್ಗೆಯೂ ಮಾತಾಡಲಿಕ್ಕಿದ್ದಾರೆ. ಸೊ ನೀವೆಲ್ಲರೂ ಕೂಡ ಅಲ್ಲಿಗೆ ಬಂದು ಅವರಿಗೆ ಆಶೀರ್ವದಿಸಿ ಪ್ರೋಗ್ರಾಮಲ್ಲಿ ಪಾಲ್ಗೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸೊ ನಾಳೆ ಸಂಜೆ 4 ಗಂಟೆಗೆ ಎಲ್ಲರೂ ಕೂಡ ತಪ್ಪದೆ ಹೆಜಮಾಡಿ ಟೋಲ್ ಗೇಟಲ್ಲಿ ಬಂದು ಸೇರುವ.